ಎವ್ರಿವನ್. ಗುಡ್ ಆಫ್ಟರ್ನೂನ್. ಓಕೆ, ನಮಗೆ ಗುಡ್ ಆಫ್ಟರ್ನೂನ್ ಇಲ್ಲಿ ಮಧ್ಯ ಇಲ್ಲ, ನಮಗೂ ಗುಡ್ ಮಾರ್ನಿಂಗ್. ಇನ್ನು 11-10 ಗಂಟೆ ಆಗಿದೆ ಅಷ್ಟೇ. ಆ್ಯಂಡ್ ನಾವಿದ್ದೀವಿ ಟೋಬರ್ಮೋರಿ ಅನ್ನೋ ಪ್ಲೇಸಲ್ಲಿ. ಟೊರೊಂಟೊಯಿಂದ ಒಂದು 3.5 hour ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಟೋಬರ್ಮೋರಿಯಲ್ಲಿ ಗ್ರೊಟ್ಟೋ ಅಲ್ಲಿ ಇದ್ದೀವಿ ಇವಾಗ ನಾವು. ತುಂಬ ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್ ಆಗಿದೆ. ಬ್ಲೂ ವಾಟರ್ ಲೇಕ್ ಇರೋದು ಇಲ್ಲಿ. ಎಲ್ಲೂ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಎಲ್ಲೂ ಇಲ್ಲ ಇಲ್ಲಿ. ಸೊ ಇದು ಫಸ್ಟ್ ಟೈಮ್ ನಾವಿಲ್ಲಿ ನೋಡ್ತಾ ಇರೋದು. ಬ್ಲೂ ವಾಟರ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದೆ. ಅಲ್ಲಿ ಇವಾಗ ಸದ್ಯ ಫೋಟೋ ಸೆಷನ್ ನಡೀತಾ ಇದೆ ನೋಡಿ. ಇಲ್ಲಿ ಫೋಟೋ ಅವ್ರು ಆ ಕೇವಲ್ಲಿ ಹೋಗಿ ಕೂತಿದ್ದಾರೆ ಫೋಟೋ ತೆಕ್ಕೊಳ್ಳೋಕ್ಕೆ. ಹಾಯ್ ಹಲೋ. ಆ ಕೇವ್ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ. ಅಲ್ಲಿ ಕೆಳಗಡೆನೂ ಹೋಗ್ಬೋದು, ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಬ್ಯೂಟಿಫುಲ್ ಗ್ರೋಟೋ ಕೇವ್ ಅಲ್ಲ ರಿಯಾನ್ಶ್? Isn't it good? ಚೆನ್ನಾಗಿದೆ ಅಲ್ಲ? ಯಾ, ಚೆನ್ನಾಗಿದೆ. ಅವ್ರು ನೋಡಿ ಅಲ್ಲಿ ಪೋಸ್ ಕೊಡ್ತಾ ಇದ್ದಾರೆ ಫೋಟೋಗೆ. ಚೆನ್ನಾಗಿದೆ ಅಲ್ಲ ಪೂಜಾ? ಸೂಪರ್ ಆಗಿದೆಯಾ? ಸಖತ್ತಾಗಿದೆ ಅಲ್ವಾ? ಯಾ, ಸ್ವಿಮ್ ಮಾಡ್ತಾ ಇದ್ದಾರೆ. ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನೋಡೋಣ. ಸೊ ಗ್ರೋಟೋ ಇದು ಕ್ಲಿಯರ್ ವಾಟರ್ ಐಲ್ಯಾಂಡ್. ನಿಮಗೆ ಅದ್ರದ್ದು ಕೆಳಗಡೆ ಡೌನ್ ಕಾಣಿಸ್ತಾ ಇರುತ್ತೆ ಎಷ್ಟು ಡೀಪ್ ಇದೆ ಅಂತ. ಡೀಪ್ ಇಲ್ಲ ಆ್ಯಕ್ಚುಲಿ, ಇಲ್ಲೆಲ್ಲ ಆರಾಮಾಗಿ ಸ್ವಿಮ್ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದ್ದಾರೆ ಅಂತ. ಫುಲ್ಲು ಎತ್ತರದಿಂದ ಜಂಪ್ ಮಾಡ್ತಾರೆ. ನಮಗೆ ಅದನ್ನು ನೋಡ್ಬೇಕಾದ್ರೆ ಭಯ ಆಗುತ್ತೆ, ಬಟ್ ಅವ್ರಿಗೆಲ್ಲ ಅಭ್ಯಾಸ ಆಗಿರುತ್ತೆ, ಅಡ್ವೆಂಚರ್ ಟೈಪು. ಎಲ್ಲೊಬ್ಳು ಇವಾಗ ವೆಯ್ಟ್ ಮಾಡ್ತಾ ಇದ್ದಾಳೆ ಜಂಪ್ ಮಾಡೋಕ್ಕೆ. ನಾನು ಅದನ್ನು ನೋಡಿಕೊಂಡೇ ಖುಷಿ ಪಡ್ತಾ ಇದ್ದೀನಿ, ಯಾಕಂದರೆ ನನಗೆ ಸ್ವಿಮ್ಮಿಂಗು ಬರಲ್ಲ. ಆ್ಯಂಡ್ ನನಗೆ ಹೈಟ್ ಅಂದರೆ ಮುಂಚೆನೇ ಭಯ. ಸೊ ನಾನೇನು ಹಾರಕ್ಕೆಲ್ಲ ಹೋಗೋ ಸೀನೇ ಇಲ್ಲ ನಮ್ಮದು. ಸ್ವಲ್ಪ ಸುಮ್ಮನೆ ಹಾಗೆ ಆಟ ಆಡ್ಬೋದು ಅಷ್ಟೇ. ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಪ್ಲೆಸೆಂಟ್ ವೆದರ್ ಇದೆ ಇವತ್ತು. ಸೊ ತುಂಬ ಚೆನ್ನಾಗಿದೆ. ಏನೇನು ತೋರಿಸಿಲ್ಲೇನೋ ಸಾಯನಕ್ಕೆ. ಬರಲ್ಲ ನೀರಿಗೆ? ಇಲ್ಲ ಬರಲ್ಲ. ಇಲ್ಲ, ಚೆನ್ನಾಗಾಗುತ್ತೆ. ಬೇಡ. ರೇನ್ಸ್ ವಿಡಿಯೋ ಮಾಡ್ತಾ ಇದ್ದಾನೆ ನಮ್ದು. ಅವನಿಗೆ ನೀರಿಗೆ ಬರಕ್ ಇಷ್ಟ ಇಲ್ಲ ಅಂತೆ. ಸೊ ಅಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ. ಆಕ್ಚುಲಿ ನಂಗೆ ಪೂಜೆಗೆ ಸ್ವಿಮ್ಮಿಂಗ್ ಬರಲ್ಲ, ಅದಕ್ಕೆ ಇಷ್ಟೇ ನಮ್ದು. ಇಲ್ಲೇ ನಿಂತ್ಕೊಂಡು ಇಲ್ಲಿ ತಕ್ಕ ಮುಳುಗಿಸ್ಕೊಂಡು ಮಜಾ ಮಾಡ್ತಾ ಇದೀವಿ. ಅವರಿಬ್ರು ಫುಲ್ ಸ್ವಿಮ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ರೇನ್ಸ್ಗಂತೂ ಹೇಳಲೇ ಬೇಡ ಅಂತ ನೀರು. ಅವನು ಒಂದ್ ಸ್ವಲ್ಪ ಕಾಲು ಹಾಕೊಂಡು ಕೂತಿದ್ದಾನೆ ಅಷ್ಟೇ ಅಲ್ಲ ರೇನ್ಸ್? ನೀರು ಹಾಕ್ಲಿ ರೇನ್ಸ್? ಫುಲ್ ಮಜಾ ಮಾಡಿದ್ವಿ ನೀರಿಗೆ. ನಾವು ಇಷ್ಟು ದಿನ 3 ವರ್ಷ ಆಯಿತು ನಾವು ಸರಿಯಾಗಿ ನೀರಿಗೆ ಇಳ್ದಿರ್ಲಿಲ್ಲ. ಅಂದರೆ ಎಲ್ಲೂ ಹೊರಗಡೆ ಎಲ್ಲ ಹೋಗ್ತಾ ಇದ್ವಿ, ಲೇಕು ಅದು ಇದು ಎಲ್ಲ ಸುತ್ತಾ ಇದ್ವಿ, ಬಟ್ ಎಲ್ಲೂ ಸ್ವಿಮ್ ಮಾಡೋಕ್ಕೆ ನೀರಿಗೆ ಇಳಿದ್ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಸೊ ಫೈನಲಿ ಇವತ್ತು ಹೋದ್ವಿ. ಫುಲ್ ಖುಷಿ ಆಯಿತು. ನೀರು ಕೋಲ್ಡ್ ಆಗಿತ್ತು, ಬಟ್ ಆದರೂ ಫುಲ್ ಮಜಾ ಆಯಿತು ಅಲ್ಲ ರಿಯಾನ್ಸ್? ಇಲ್ಲ 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 ಇಲ್ಲ. ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಫ್ಲವರ್ ಪಾಟ್ ಐಲ್ಯಾಂಡ್ಗೆ. ಅದಕ್ಕೆ ನಾವು ಕ್ರೂಸಲ್ಲಿ ಹೋಗಬೇಕು. ಕ್ರೂಸ್ ಬುಕ್ ಮಾಡಿದ್ದೀವಿ. ಎಷ್ಟೊತ್ತಿಗೆ ಅಂದರೆ ಎಷ್ಟೊತ್ತಿಗೆ 2 o'clock ಕ್ರೂಸ್ ಬುಕ್ ಮಾಡಿದ್ದೀವಿ. ಇವಾಗ ಆಲ್ಮೋಸ್ಟ್ 1:30 ಆಗಿದೆ. ಇವಾಗ ಅಲ್ಲಿ ಹೋಗಿ ಆಮೇಲೆ ಹೊಟ್ಟೆನೂ ಹಸಿತಾ ಇದೆ, ಊಟ ಎಲ್ಲ ಮಾಡಬೇಕು. ಬಟ್ ಇಲ್ಲೇನು ಸಿಗಲ್ಲ ಊಟ ಮಾಡಬೇಕು ಅಂದ್ರೂ. ನಾವು ಮನೆಯಿಂದನೇ ತೊಗೊಬಂದಿದ್ದೀವಿ. ಈವನ್ ಬ್ರೇಕ್ಫಾಸ್ಟು ತೊಗೊಬಂದಿದ್ವಿ. ಇಲ್ಲಿ ಟೋಬರ್ಮೋರಿಲಿ ಸ್ನೇಕ್ಸು ಎಲ್ಲ ತುಂಬ ಇದೆ ಅಂತ ಹಾಕಿರ್ತಾರೆ. ಆ್ಯಕ್ಚುಲಿ ರಾಟೆಲ್ ಸ್ನೇಕ್ಸು ಎಲ್ಲ ಓಡಾಡ್ತಾ ಇರುತ್ತೆ, ಸಿಗ್ತಾ ಇರುತ್ತೆ ಕಾಲ್ಗೆ ಅಂತ. ಸೊ ಇವಾಗ ಅಲ್ಲೆಲ್ಲ ಬೋರ್ಡನ್ನು ಹಾಕಿರ್ತಾರೆ. ಸೊ ನಾನು ಅದೇ ಅನ್ಕೊತಾ ಇದ್ದೆ, ಏನು ಅಲ್ಲ ಅಷ್ಟೊಂದೆಲ್ಲ ಬೋರ್ಡ್ ಹಾಕಿದ್ದಾರೆ, ನಮ್ಗೆ ಒಂದು ನೋಡೋಕೆ ಸಿಕ್ಕಿಲ್ವಲ್ಲ ಅಂತ. ಇವಾಗ ಜಸ್ಟ್ ಒಂದು ಪಾಸ್ ಆಯಿತು ಕಣ್ಣು ಮುಂದೆಯಿಂದಾನೆ. ಸಣ್ಣದು ಬಟ್ ಎಷ್ಟು ಚಿಕ್ಕದು ಒಂದು ಸ್ನೇಕು. ರೇನ್ಶ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೋ ದೊಡ್ಡ ಸ್ನೇಕು ಎಲ್ಲ ಓಡಾಡ್ತಾ ಇರುತ್ತೆ ಅಂತ ಅವನು ಅಂದ್ಕೊಂಡಿದ್ದ. ಬಟ್ ಆ ಥರ ಏನೂ ಇಲ್ಲ, ಚಿಕ್ಕದು ಒಂದು ಹೋಯ್ತು. ಸೊ ಎನಿವೇಸ್ ಆವಾಗಲೇ ನಾನೇನೋ ಹೇಳ್ತಾ ಇದ್ದೆ, ಕಟ್ ಆಯಿತು ಅದು ಮಿಡ್ಲಲ್ಲಿ. ಇಲ್ಲೇನೂ ಸಿಗಲ್ಲ ಹೊಟ್ಟೆಗೆ ತಿನ್ನೋಕ್ಕೆ.
ಸೊ ನಾವು ಮನೆಯಿಂದನೇ ಎತ್ಕೊಂಡ್ಬರ್ಬೇಕು. ನಾವು ಮನೆಯಿಂದ ರೈಸ್ ಬಾತ್ ಅದು ಇದು ಮಾಡ್ಕೊಂಡು ತೊಗೊಂಡ್ಬಂದಿದ್ದೀವಿ. ಇನ್ನು ಊಟ ಮಾಡಿ ನೆಕ್ಸ್ಟು ಫ್ಲವರ್ ಪಾಟ್ ಐಲ್ಯಾಂಡ್ ಹೋಗ್ತೀವಿ. ಅದನ್ನು ಇನ್ನೂ ಬ್ಯೂಟಿಫುಲ್ ಆಗಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅಲ್ಲ ರೇಂಜ್? ಎಲ್ಲರೂ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಾವೇ ಮುಂದೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಸದ್ಯ ನಾವು ಫ್ಲವರ್ ಪಾಟ್ ಐಲ್ಯಾಂಡ್ಗೆ ಕ್ರೂಸ್ ಹತ್ತಾ ಇದ್ವಿ ಅಲ್ಲ ರೇಂಜ್? ಮುಂದೆ ಹೋಗಮ್ಮ, ಫಾಸ್ಟಾಗಿ ಹೋಗು, ಬೇಗ ಗ್ಯಾಪ್ ಫಿಲ್ ಮಾಡು ಬೇಗ. ಒಂದು ನಿಮಿಷ. ಏನು ಹೇಳೋದು? ಶಿಪ್ರೆಕ್ ಇರೋದೆ ಅಲ್ಲ, ಶಿಪ್ರೆಕ್ ಕಾಣಿಸುತ್ತೆ ಅಂತ ಅದು ಹೋಗ್ಬೇಕಾರತ್ತೆ ಕೆಳಗಡೆಯಿಂದ, ಗೊತ್ತಾಯ್ತಾ? ರೇಯನ್ಶು ಫ್ಲವರ್ ಪಾಟ್ ಐಲ್ಯಾಂಡ್ ಅಲ್ಲಿ ಮನೆ ಕಟ್ಟಿದಾನಲ್ಲ ರೇಯನ್ಶ್? ಯಾ, ಇಲ್ಲೆಲ್ಲರೂ ಆಕ್ಚುಲಿ ಈ ತರ ಕಟ್ಟಿರ್ತಾರೆ. ಇಲ್ಲೆಲ್ಲ ನಾವು ಲಗೋರಿ ಆಡಕ್ಕೆ ಹಿಂಗೆ ಈ ತರ ಕಟ್ತೀವಲ್ಲ, ಆ ತರ ಎಲ್ಲರೂ ಇಲ್ಲಿ ಈ ತರ ಕಟ್ಟಿರ್ತಾರೆ. ಸೊ ಫ್ಲವರ್ ಪಾಟ್ ತರ ಶೇಪ್ ಅಲ್ಲಿ ಒಂದು ಕಲ್ಲು ಹಂಗಿಟ್ರೆ ಆಗಲ್ಲ, ದೊಡ್ಡದ್ರ ಮೇಲೆ ಚಿಕ್ಕದಿಡ್ಬೇಕು. ಯಾ, ಲಾಟರಿ ಅಲ್ಲ, ಲಗೋರಿ. ಅದ್ ಹೆಂಗ್ ಆಡೋದ್ ಗೊತ್ತಾ? ಬಾಲ್ ಅಲ್ಲಿ ಅದಕ್ಕೆ ಹೊಡಿಬೇಕು, ಅದು ಬೀಳುತ್ತಲ್ಲ, ಆಮೇಲೆ ಓಡಬೇಕು. ಯಾರು ಹೊಡೆದಿರ್ತಾರೆ ಅವ್ರು ಓಡಬೇಕು. ಸೊ ಅಷ್ಟರಲ್ಲಿ ಆಮೇಲೆ ಅದನ್ನ ನಾವು ಯಾರು ಹೊಡೆದಿರ್ತಾರೆ ಅವರೇ ವಾಪಸ್ ಕಟ್ಟಬೇಕು. ಅದನ್ನ ಕಟ್ಟೋ ಅಷ್ಟರಲ್ಲಿ ಅವ್ರಿಗೆ ಯಾರಾದ್ರೂ ಬಾಲಲ್ಲಿ ಹೊಡೆದ್ರೆ ಅವ್ರು ಔಟ್ ಅಂತ. ಡ್ರಾಮಾ. ಸೊ ನಾವಿದ್ದೀವಿ ಇವಾಗ ಫ್ಲವರ್ ಪಾಟ್ ಐಲ್ಯಾಂಡ್ ಅಲ್ಲಿ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ, ಅದು ಚಿಕ್ಕ ಫ್ಲವರ್ ಪಾಟ್, ಇನ್ನೊಂದು ದೊಡ್ಡ ಫ್ಲವರ್ ಪಾಟ್ ಆ ಕಡೆ ಇದೆ. ಸೊ ಆವಾಗಲೇ ಕ್ರೂಸ್ ಅಲ್ಲಿ ಇಲ್ಲಿ ಬಂದಿದ್ದೀವಿ ಇವಾಗ ನಾವು. ಅಂಡ್ ಇಲ್ಲಿ ಇನ್ನ 6 o'clock ತನಕ ನಮಗೆ ಟೈಮ್ ಇದೆ ಇರ್ಬೋದು. ಅಂಡ್ ದೆನ್ 6 o'clock ವಾಪಸ್ ಫೆರಿಯಲ್ಲಿ ಕ್ರೂಸ್ ಅಲ್ಲಿ ವಾಪಸ್ ಹೋಗ್ಬೇಕು. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಗ್ರೀನ್ ಕಲರ್, ಈ ಕಲರ್ ವಾಟರ್ದು ಎಸ್ಪೆಷಲಿ ಒಂಥರ ಥೈಲ್ಯಾಂಡ್ ಅಲ್ಲಿ ಒಂದು ಫಿಫಿ ಐಲ್ಯಾಂಡ್ ಅಂತ ಇದೆ. ಸೊ ಅದೇ ತರ ಇದೆ ಇದು, ಸೇಮ್ ಆಲ್ಮೋಸ್ಟ್.
ಇಲ್ಲಿ ಗ್ರೀನ್ ವಾಟರು ಆ್ಯಂಡ್ ಆ ಕಡೆ ಹೋಗ್ತಿದ್ದಂಗೆ ಬ್ಲೂ ವಾಟರು ನೋಡೋಕ್ಕೆ ಕಣ್ಣಿಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅವಾಗಲೇ ಅಲ್ಲಿ ಗ್ರೋಟೋಲಿಯಲ್ಲಿ ಚೆನ್ನಾಗಿ ಆಟ ಆಡಿದ್ವಿ, ಬಟ್ ಇಲ್ಲಿ ಸುಮ್ಮನೆ ಇವಾಗ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಬಾಟಮ್ ಕಾಣಿಸುತ್ತೆ. ಸೊ ಅವಾಗಲೇ ನಾನು ಆ ಶಿಪ್ಪಲ್ಲಿ ಕ್ರೂಸಲ್ಲಿ ಇರಬೇಕಾದ್ರೆ ತೋರಿಸಿದೆ, ಶಿಪ್ ರೆಕ್ ಕೆಳಗಡೆ ಹೆಂಗೆ ಕಾಣಿಸ್ತಾ ಇತ್ತು ಕ್ಲಿಯರ್ ವಾಟರಲ್ಲಿ. ಸೊ ಆ ಥರ ಕ್ಲಿಯರ್ ವಾಟರ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ, ಕಣ್ಣಿಗೆ ಒಂಥರ ಖುಷಿ ಕೊಡುತ್ತೆ ಅಷ್ಟೇ ಅಲ್ಲ. ಅಷ್ಟೇ. ನೀವು ಕ್ಲಿಯರ್ ವಾಟರ್ ಅಲ್ಲಿ ಇದ್ದಿಲ್ಲ, ಇಲ್ಲೇ ಇರೋದು. ಅಲ್ಲೂ ಕ್ಲಿಯರ್ ವಾಟರ್ ಇದ್ದಿದ್ದು, ಇಲ್ಲೂ ಕ್ಲಿಯರ್ ವಾಟರ್ ಇದ್ದು. ರೇಂಜಿಗೆ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ಅಲ್ಲಿರಲಿಲ್ಲ ಕ್ಲಿಯರ್ ವಾಟರ್, ಅಲ್ಲೂ ಕ್ಲಿಯರ್ ವಾಟರ್ ಇದ್ದಿದ್ದು, ಇಲ್ಲೂ ಕ್ಲಿಯರ್ ವಾಟರ್. ಫ್ಲವರ್ ಪಾಟ್ ಫುಲ್ ಖುಷಿ ಆಯಿತು. ಇನ್ನೇನು ರಿಟರ್ನ್ ಹೋಗೋದು ಅಲ್ಲ. ರೇಂಜ್ಗೆ ಫುಲ್ ಟಯರ್ಡ್ ಆಗಿದೆ ಅಂತೆ. ಸೊ ಕೂತಿದ್ದಾನೆ ಸುಮ್ಮನೆ. ಏನಾಯಿತು, ಮುಗೀತು ಇವತ್ತಿದ್ದು ಡೇ ನಮ್ಮದು. ವಾಪಸ್ ರಿಟರ್ನ್ ಹೋಗ್ತಾ ಇದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬೈ ಬೈ. ಹೆಂಗೆ ಚೇಂಜ್ ಆಗಿದೆ ಹೆಂಗೆ